ದಿನದ ದಿನ ಕ್ಷಣಾರ್ಧ ಕ್ಷಣ ವ್ಯಾಪಕವಾದ ಪರಡೊಂದೊಪ್ಪುನ ಕೊರೋನಾದ ನಿಯಂತ್ರಣಗ್ ರಾಜ್ಯ ಸರ್ಕಾರಲ ತನ್ನ ನಿರ್ಧಾರಲಿನ ಕಾಂಡೆ ಬಯ್ಯಗ್ ಬದಲು ಮಲ್ತೊಂದುಂಡು. ರಾತ್ರಿ 10 ಗಂಟೆರ್ದು ಕಾಂಡೆ 6 ಗಂಟೆ ಮುಟ್ಟ ಇತ್ತಿನ ಕರ್ಫ್ಯೂ ನಿಯಮಲೆನು ಬದಲು ಮಲ್ತದು. ರಾತ್ರಿ 1 ಗಂಟೆರ್ದು ಕರ್ಫ್ಯೂ ನಿಯಮಲೆನು ಬದಲು ಮಲ್ತೇರು. ವಾರಾಂತ್ಯ 2 ದಿನ ಇತ್ತಿನ ಕಠಿಣ ಕರ್ಫ್ಯೂ ಬಂದನು ಬದಲು ಮಲ್ತದು. ಇತ್ತೆ ಗುರುವಾರ ಬಯ್ಯರ್ದೆ ಅಗತ್ಯ ವಸ್ತುಲದ ಅಂಗಡಿ ಕಚೇರಿಲೇನು ಬುಡ್ದು ಬೇತೆ ಮಾತಾ ಬಂದ್ ಮಲ್ಪಲಕ ಮುಖ್ಯಮಂತ್ರಿಗಳು ಆದೇಶ ಕೊಡ್ತೀರು. ದಿನಸಿ, ಮೆಡಿಕಲ್, ಮೀನು, ಮಾಂಸ, ತರಕಾರಿ, ಬೇಕರಿ, ಪತ್ರಿಕೆ ಮಾರಾಟ ಇಂಚ ಕೆಲವಾತು ಅಗತ್ಯ ವಸ್ತುಲದ ಅಂಗಡಿಲೆಗ್ ಸೋಮವಾರದ್ದು ಶುಕ್ರವಾರ ಮುಟ್ಟ ದಿನ ಇಡೀ ಓಪನ್. ಶನಿವಾರ ಪಕ್ಕ ಐತಾರ ಕಾಂಡೆ 6 ಗಂಟೆರ್ದು 10 ಗಂಟೆ ಮುಟ್ಟ ಓಪನ್ಗ್ ಅವಕಾಶ. ಬಾಕಿ ಕುಂಟು, ಚಪ್ಪಲ್, ಫ್ಯಾನ್ಸಿ ಸೇರ್ನಂಚ ಮಾತಾ ಅಂಗಡಿಲೆಗ್ ಮೇ 4 ಮುಟ್ಟ ಓಪನ್ ಮಲ್ಪರೆ ಅವಕಾಶ ಇಚ್ಚಿ. ಹೋಟೆಲ್ ಕುಲ್ಲುದು ಚಾ ವನಸ್ಗ್ ಅವಕಾಶ ಇಚ್ಚಿ. ಪಾರ್ಸೆಲ್ ಮಾತ್ರ ಕೊರಲಿ. ಬಾರ್, ವೈನ್ ಶಾಪ್ಲೆಗ್ ಪಾರ್ಸೆಲ್ ಕೊರಿಯರೆ ಅವಕಾಶ. ಇದು ಮಾತ್ರ ವ್ಯಾಪಕ ಟೀಕೆಗೊಳಗಾತಂಡು. ವೈನ್ ಶಾಪ್ ಬೊಕ್ಕ ಬಾರ್ಲು ತೀರಾ ಅಗತ್ಯ ವಸ್ತುಲದ ಪಟ್ಟಿಗೆ ಎಂಚ ಸೇರ್ಪಡೆ ಆಂಡ್ ಪನ್ಪಿನವೇ ಮಾತೆರ್ನರ ಪ್ರಶ್ನೆ. ಧಾರ್ಮಿಕ ಕೇಂದ್ರಲೆಗ್ ಭಕ್ತರಿನ ಭೇಟಿಗೆ ಅವಕಾಶ ಇಚ್ಚಿ. ಇಂಚ ಮಾತ ಕಠಿಣ ನಿರ್ಬಂಧಲು ಅರ್ಧ ಲಾಕ್ಡೌನ್ ಅರ್ಧ ಓಪನ್ ಪನ್ಪಿನ ಆದೇಶಡು ಜನಗಳು ಗೊಂದಲಗೆ ಒಳಗಾಯಲಕ ಆತಂಡು. ಶುಕ್ರವಾರ ಕಾಂಡೆ ತೊಕ್ಕೋಟು ಉಲಂಪೇಟೆಡು ಅಂಗಡಿಯನ್ನು ಬಂದ್ ಮಲ್ಪಾವನ ದೃಶ್ಯ ತೋಚಿದು ಬತ್ತಂಡು. ಉಳ್ಳಾಲ ನಗರಸಭಾ ಆಯುಕ್ತರು ಶ್ರೀ ರಾಯಪ್ಪ ಬೊಕ್ಕ ಸಿಬ್ಬಂದಿಲು ಸರ್ಕಾರದ ಹೊಸ ಆದೇಶ ತೆರಿಪಾದ ಅಂಗಡಿಯನ್ನು ಬಂದ್ ಮಲ್ಪಾಯರೆ ಸೂಚನೆ ಕೊರಿಯರು. ಶನಿವಾರ ಹಾಗೂ ಭಾನುವಾರ ಕರ್ಫ್ಯೂ ಜಾರಿಯಲ್ಲಿರುವುದರಿಂದ ತೆರೆಯಲು ಅನುಮತಿ ನೀಡಿದಂತಹ ಅಂಗಡಿ ಮುಂಗಟ್ಟುಗಳು ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತವೆ. ತದನಂತರ ಎಲ್ಲಾ ತರದ ಅಂಗಡಿಗಳು ಮುಚ್ಚಲ್ಪಟ್ಟು ಕೋವಿಡ್-19 ರೋಗವನ್ನು ತಡೆಗಟ್ಟುವರು. ಸಾರ್ವಜನಿಕರು, ಅಂಗಡಿ ಮಾಲೀಕರು ನಮ್ಮೊಂದಿಗೆ ಕೈಜೋಡಿಸಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದು ಉಳ್ಳಾಲ ನಗರಸಭೆಯ ಪ್ರಕಟಣೆ. ತರಕಾರಿ ಅಂಗಡಿಗಳು, ಹಣ್ಣು ಹಂಪಲು, ದಿನಸಿ ಅಂಗಡಿಗಳು, ಮಾಂಸದ ಅಂಗಡಿಗಳು, ಕೋಳಿ ಅಂಗಡಿಗಳು, ಮೆಡಿಕಲ್, ಕ್ಲಿನಿಕ್, ಬೇಕರಿ ಹಾಗೂ ಹೋಟೆಲ್ಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತವೆ. ಉಳಿದಂತೆ ಎಲ್ಲಾ ತರದ ಅಂಗಡಿಗಳನ್ನು ತಕ್ಷಣವೇ ಬಂದ್ ಮಾಡಿ ಸಾರ್ವಜನಿಕರು ಕೋವಿಡ್-19 ರೋಗವನ್ನು ತಡೆಗಟ್ಟುವರೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಹೋಟೆಲ್ಗಳಲ್ಲಿ ಕಡ್ಡಾಯವಾಗಿ ಪಾರ್ಸೆಲ್ಗಳನ್ನು ಮಾತ್ರ ನೀಡಿ ವ್ಯವಹರಿಸಬೇಕು. ಹೋಟೆಲ್ಗಳಲ್ಲಿ ಕಡ್ಡಾಯವಾಗಿ ಪಾರ್ಸೆಲ್ಗಳನ್ನು ಮಾತ್ರ ನೀಡಿ ವ್ಯವಹರಿಸಬೇಕು. ಅದಕ್ಕೆ ಇವರು ಹೇಳಿದ್ರು ಒಂದು ಅಪ್ಡೇಟ್ ಬರ್ತಾ ಇದೆ ಮಾಹಿತಿ ಇಲ್ಲ, ಯಾವುದು ಓಪನ್ ಯಾವುದು ಬಂದ್. ತೊಕ್ಕೋಡು ಜಂಕ್ಷನ್ ಪರಿಸರಡು ಜನಕ್ಲಿನ ಓಡಾಟ ವಾಹನ ಸಂಚಾರ ಮಾಮೂಲಿಯಾದಿ ಇತ್ತಂಡು. ಹೋಟೆಲ್ಗಳಲ್ಲಿ ಕಡ್ಡಾಯವಾಗಿ ಪಾರ್ಸೆಲ್ಗಳನ್ನು ಮಾತ್ರ ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಳಿದಂತೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ತಕ್ಷಣವೇ ಬಂದ್ ಮಾಡಿ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶನಿವಾರ ಹಾಗೂ ಭಾನುವಾರ ಕರ್ಫ್ಯೂ ಜಾರಿಯಲ್ಲಿರುವುದರಿಂದ ಎಲ್ಲರೂ ಅಂಗಡಿ ನೀಡಿದಂತಹ ಅಂಗಡಿಗಳು ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಗಂಟೆವರೆಗೆ
ಕೊರೋನಾ ನಿಯಂತ್ರಣಗೂ ಸರ್ಕಾರದ ಕಠಿಣ ಕಾನೂನುಲೆದ ಒಟ್ಟಿಗೆ ನಮ್ಮಲ ಸ್ವಯಂ ಪ್ರೇರಿತರಾದ ಮಾಸ್ಕ್ ಬಳಕೆ ಮಲ್ತೊಂದು ಅಂತರ ಕಾತೊಂದು ಎಚ್ಚರಿಕೆಡು ಉಪೋಡಾಯನವು ಇತ್ತದ ಅಗತ್ಯ.